ಭಾನುಪ್ರಕಾಶ್ ಶರ್ಮಾ ಶ್ರೀರಂಗಪಟ್ಟಣ ಅವರಿಂದ ಚಂದುಕೂರು ಶ್ರೀ ದುರ್ಗ ಪರಮೇಶ್ವರಿ ದೇವರ ಸನ್ನಿಧಾನದಲ್ಲಿ ರಾಘವೇಂದ್ರ ಹೊಳ್ಳ ಅವರ ನೇತೃತ್ವದಲ್ಲಿ ವಿಶೇಷ ಚಂಡಿಕಾ ಹೋಮ ನಡೆಯಿತು. ಜ್ಯೋತಿಷ್ಯ ವಿದ್ವಾನ್ ದಿವಂಗತ ಕೊಪ್ಪ ಬಾಲಗೋಪಾಲ ಜೋಯಿಸ್ ಅವರ ನೆನಪಿಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಪಾರಾಯಣ ಹಾಗೂ ಚಂಡಿಕಾ ಹೋಮ ನಡೆಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಎಚ್ಎಸ್ ಸಚ್ಚಿದಾನಂದಮೂರ್ತಿ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ವತ್ಸಲ ನಾಗೇಶ್, ಕರ್ನಾಟಕ ರಾಜ್ಯ ಅರ್ಚಕ ಹಾಗೂ ಪುರೋಹಿತ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಸುಧೀಂದ್ರ, ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಎನ್ ಧನಂಜಯ್ ಅಜ್ರಿ, ದಕ್ಷಿಣ ಕನ್ನಡ ಅರ್ಚಕ ಹಾಗೂ ಪುರೋಹಿತ ಪರಿಷತ್ನ ಸದಸ್ಯರು, ಭಾನುಪ್ರಕಾಶ್ ಕುಟುಂಬಸ್ಥರು ಹಾಗೂ ಶಿಷ್ಯವರ್ಗ, ಊರ ಹಾಗೂ ಪರವೂರ ಭಕ್ತರು ಭಾಗಿಯಾಗಿದ್ದರು. ಅಜರಾಮರವಾದಂಥ ಯೋಗವಾಗಿ ನಿಮಗೆ ನೀವು ಮಾಡುವಂಥ ವ್ಯವಹಾರದಲ್ಲಿ ಎಲ್ಲ ಪ್ರಾರ್ಥನೆ ಸರ್ವೇ ಜನಃ ಅಂತ ಎಲ್ಲರಿಗೂ ನವಚಂಡಿಕಾ ಹೋಮವನ್ನು ಏರ್ಪಾಡು ಮಾಡಿ ನಮಗೂ ಸಹಿತ ಆಹ್ವಾನ ಕೊಟ್ಟಿದ್ದರು. ಕಳೆದ 25 ವರ್ಷಗಳ ಹಿಂದೆ ಅವರ ಗುರುಗಳ ನೆನಪಿಗೋಸ್ಕರ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ. 96ರಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವೇಗೌಡರವರು ಒಂದು ಯಾಗದಲ್ಲಿ ಭಾಗಿಯಾದ ನಂತರ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ. ಅದರ ಜೊತೆ ಸಹಿತ ಈ ದೇವಸ್ಥಾನದ ಮಹಿಮೆ ಮತ್ತು ಮಹತ್ವವನ್ನು ಇಟ್ಕೊಂಡು ಭಾನುಪ್ರಕಾಶ್ ಶರ್ಮಾ ಅವರು ಈ ಭಾಗದಲ್ಲಿ ವಿಶೇಷವಾಗಿ ಈ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಈ ಒಂದು ಚಂಡಿಕಾ ಹೋಮವನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ಅವರ ಕುಟುಂಬದೊಂದಿಗೆ ಮತ್ತು ಸಮಾಜದ ಅನೇಕ ಗಣ್ಯರೊಂದಿಗೆ ಕರೆದು ನಿನ್ನೆಯಿಂದ ಇವತ್ತಿನ ತನಕ ಅದ್ಭುತವಾದಂಥ ಚಂಡಿಕಾ ಹೋಮವನ್ನು ಮಾಡಿದ್ದಾರೆ. ಲೋಕ ಕಲ್ಯಾಣಕ್ಕೋಸ್ಕರ ಹಾಗೂ ಎಲ್ಲರ ಒಳದಿಗೋಸ್ಕರ ಈ ಒಂದು ಹೋಮವನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಭಾನುಪ್ರಕಾಶ್ ಅವರು ಇಡೀ ಎಲ್ಲರಿಗೂ ಸಹಿತ ಮಾರ್ಗದರ್ಶಕರಾಗಿದ್ದಾರೆ. ಅವರು ವೃತ್ತಿಯಲ್ಲಿ ಪುರೋಹಿತರಾದರೂ ಸಹಿತ ಅವರು ಇಡೀ ದೇಶವನ್ನು ಸಂಚಾರ ಮಾಡುತ್ತಾ ನಮ್ಮ ಧರ್ಮ ಸನಾತನ ಧರ್ಮವನ್ನು ಉಳಿಸಿರೋದ್ರೊಳಗೆ ಮೊದಲಿನದು. ಬ್ರಾಹ್ಮಣರಿಗೆ ವಿಶೇಷವಾಗಿ ಅಪರಕರ್ಮವನ್ನು ಮಾಡ್ತಕ್ಕಂಥ ತಂದೆ ತಾಯಿಯ ತಿಥಿಗಳನ್ನು ಮಾಡ್ತಕ್ಕಂಥದ್ದು ಅದನ್ನು ಸಂಪೂರ್ಣವಾಗಿ ಅವರ ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ. ನಾನು ಅಧ್ಯಕ್ಷನಾದ ನಂತರ ಸುಮಾರು ಒಂದು 78-80 ಜನಗಳಿಗೆ ಫ್ರೀಯಾಗಿ ಬಡವರಿಗೆ ಅಂಥ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಭಾನುಪ್ರಕಾಶ್ ಅವರು ಇವತ್ತು ಈ ಒಂದು ಹೋಮದ ಮುಖಾಂತರ ಅದ್ಭುತವಾದಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಸಹಿತ ಸಮಾಜ ಚೆನ್ನಾಗಿತ್ತು, ಸರ್ವೇ ಜನೋಸ್ಕಿನೋ ಬಂತು ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮನ ಅದ್ಭುತವಾಗಿ ಮಾಡಿದ್ದಾರೆ. ಅವರು ಆ ಚಂದಾರ್ಕವಾಗಿ ನಕ್ಷತ್ರ ತಾರಾಮಂಡಲದಲ್ಲಿ ಧ್ರುವ ನಕ್ಷತ್ರ ಹೇಗೆ ಹೊಳಿತಾರೆಯೋ ಅದೇ ರೀತಿ ಅವರ ಭಕ್ತರು ಅವರ ಆಶೀರ್ವಾದ ಜಗತ್ತಿಗೆ ಆಗಬೇಕು ಅಂತೇಳಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ದೇವಸ್ಥಾನ ಕೇಳಿದಾಗ ಅವರಿಗೆ ನಾವು ಶಿಖರವನ್ನು ಕೊಡಬೇಕು ಅಂತ ಸಂಕಲ್ಪ ಆಯಿತು. ಅದಕ್ಕೋಸ್ಕರ ಸ್ವರ್ಣ ಶಿಖರವನ್ನು ಮೇಲ್ಗಡೆ ಆ ಒಂದು ಸ್ಥಾಪನೆಯನ್ನು ಮಾಡಿ ಎಲ್ಲವನ್ನು ಸಹಿತ ಭಕ್ತ ಸಮೂಹವನ್ನು ನಾವೆಲ್ಲರೂ ಸಹಿತ ಆ ಕಲಶವನ್ನು ಸ್ಥಾಪನೆ ಮಾಡ್ತಿದ್ದೀವಿ. ಅದಕ್ಕೋಸ್ಕರ 1 ವರ್ಷಗಳ ಕಾಲ ಕರೋನಾದ್ರಿಂದ ಬರೋಕ್ಕಾಗಿರಲಿಲ್ಲ. ಈಗೆಲ್ಲ ನಮ್ಮ ಕುಟುಂಬ, ನಮ್ಮ ಪರಿವಾರ, ಬಾಲಗೋಪಾಲ ಜೋಯಿಸ್ರವರ ಶಿಷ್ಯ ವೃಂದ ಅಪಾರವಾದಂಥ ಲಕ್ಷಾಂತರ ಜನಗಳಿದ್ದಾರೆ. ಅದರಲ್ಲಿ ಕೆಲವರು ಮಾತ್ರ ಇವತ್ತು ಬಂದು ಆ ಯಜ್ಞದಲ್ಲಿ ಪಾಲ್ಗೊಂಡು ಆ ಒಂದು ಯಜ್ಞದ ಸವಿ ನೆನಪನ್ನು ನಾವೆಲ್ಲೂ ಸಹಿತ ಇವತ್ತು ಮಾಡಿಕೊಳ್ಳುವಂತೆ ಈ ಒಂದು ಜಾಗದಲ್ಲಿ ನಾವು ದೇವಿನ ಪ್ರಾರ್ಥನೆ ಮಾಡಿದ್ದೇವೆ.